ನಮಸ್ಕಾರ. ಏನ್ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸ ನಮ್ಮ ಜೊತೆಗೆ ಮಂಗಳೂರಿನ ಏನೋಪಾಯ ಡೀಮ್ ಟು ಬಿ ಯೂನಿವರ್ಸಿಟಿ ವ್ಯಾಪ್ತಿಯ ಏನೋಪಾಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ವೈದ್ಯರಾಗಿರುವಂಥ ಡಾಕ್ಟರ್ ಮೋಹನ್ ಭಟ್ ಅವರಿದ್ದಾರೆ. ಡಾಕ್ಟರ್ ಮೋಹನ್ ಭಟ್ ಅವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಎಸ್, ಡಾಕ್ಟರ್ ಮೋಹನ್ ಭಟ್ ಅವರು ಏನೋಪಾಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಗೈನಕಾಲಜಿ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ, ಪ್ರಸೂತಿ ತಜ್ಞರು. ನಾನು ಇವತ್ತು ಮಾತನಾಡ್ತಾ ಇರುವಂಥ ವಿಚಾರ ಇವತ್ತಿನ ಪರಿಸ್ಥಿತಿಯಲ್ಲಿ ಅತ್ಯಂತ ಜ್ವಲಂತವಾದಂಥ ವಿಚಾರ, ಜನರಿಗೆ ಸಾಕಷ್ಟು ಮಾಹಿತಿ ಕೂಡ ಬೇಕಾಗಿರುವಂಥ ವಿಚಾರ. ಗರ್ಭಿಣಿ ಮಹಿಳೆಯರು ಮತ್ತು ಕೋವಿಡ್, ಕೊರೋನಾ ಅಂತ ನಾವೇನು ಹೇಳ್ತಾ ಇದ್ದೇವೆ, ಕೊರೋನಾ ಮತ್ತು ಗರ್ಭಿಣಿ ಮಹಿಳೆಯರು ಅಂದರೆ ಯಾವ ರೀತಿ ಗರ್ಭಿಣಿ ಮಹಿಳೆಯರಿಗೆ ಕೊರೋನಾ ಬಂದಾಗ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಅಥವಾ ಯಾವ ರೀತಿಯ ಮುನ್ನೆಚ್ಚರಿಕೆ, ಈ ಎಲ್ಲ ವಿಚಾರವಾಗಿ ಇವತ್ತು ಡಾಕ್ಟರ್ ಮೋಹನ್ ಭಟ್ ಅವರು ನಮ್ಮ ಜೊತೆಗೆ ವಿಚಾರವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಡಾಕ್ಟ್ರೆ, ನಾನು ಮೊದಲಾಗಿ ಕೇಳುವಂಥದ್ದು, ಈಗ ನಾವು ಕೋವಿಡ್ ಮತ್ತು ಗರ್ಭಿಣಿ ಮಹಿಳೆಯರ ವಿಚಾರ ಮಾತನಾಡುವಾಗ, ಕೋವಿಡ್ ಬಂದಿರುವಂಥ ಮಹಿಳೆಯನ್ನು ನೀವು ಅಥವಾ ನಿಮ್ಮ ಆಸ್ಪತ್ರೆಯಲ್ಲಿ ನೀವು ಹೆರಿಗೆ ಮಾಡಿಸಿದ್ದೀರಾ ಅಂತ, ಆಮೇಲೆ ನಾವು ಉಳಿದ ವಿಚಾರಕ್ಕೆ ಹೋಗುವ. ಹೌದು, ನಮ್ಮ ಏನೋಪಾಯ ಹಾಸ್ಪಿಟ್ಲಲ್ಲಿ ನಾವು ನಮ್ಮ ಹೆರಿಗೆ ಡಿಪಾರ್ಟ್ಮೆಂಟಲ್ಲಿ ಪ್ರತ್ಯೇಕವಾಗಿ 2 ಬೇರೆ OT, ಬೇರೆ ಲೇಬರ್ ಥಿಯೇಟರ್, ಹೆರಿಗೆ ರೂಮ್, ಹೆರಿಗೆ ಮೊದಲು ಅಡ್ಮಿಟ್ ಆಗಿರೋದು, ಆಮೇಲೆ ಹೆರಿಗೆ ಆದ ನಂತರ ಕೂಡ ಇರೋದು 2 ಬೇರೆ ಬೇರೆ ವಾರ್ಡನ್ನು ನಾವು ಮಾಡಿದ್ದೇವೆ. ಇದರಿಂದ ಈಗ ಸಾಮಾನ್ಯವಾಗಿ ಭಯ ನಮಗಿರ್ತದೆ ಮನಸ್ಸಿನಲ್ಲಿ. ನಾನು ಕೋವಿಡ್ ಇಲ್ಲದೆ ನಾವು ಆಸ್ಪತ್ರೆಗೆ ಹೋಗಿ ಹೆರಿಗೆ ಆಗಿ ಅಥವಾ ಆಸ್ಪತ್ರೆಯಲ್ಲಿ ಇರುವಾಗ ನಮಗೆ ಸಂಕ್ರಮಣ ಆಗುವ ಚಾನ್ಸ್ ಉಂಟು ಅಂತ ಆಸ್ಪತ್ರೆ ನಾವು ಇದು 2 ಸೆಪ್ರೇಟ್ ಆಗಿ ಚೆಕಪ್ ಮಾಡಿ ನೆಗೆಟಿವ್ ಇರುವವರನ್ನು ಬೇರೆ ಪ್ರತ್ಯೇಕವಾಗಿ ಇಡ್ತೇವೆ. ಆದ್ದರಿಂದ ಇದು ಇಲ್ಲ, ನಮ್ಮ ಆಸ್ಪತ್ರೆಯಲ್ಲಿ ನಾವು ಸೆಪ್ರೇಟ್ ಆಗಿ ಮುಂಚೆನೇ ಮಾಡಿರ್ತೀವಿ. ಈಗ ಅದೇ ನಾನು ಕೇಳುವಂಥದ್ದು, ನೀವು ಮತ್ತು ನಿಮ್ಮ ತಂಡ ಕೊರೋನಾ ಬಂದಿರುವಂಥ ಮಹಿಳೆಯನ್ನು ಹೆರಿಗೆ ಮಾಡಿಸಿದ್ದೀರಾ ಅಂತ? ಸಾಕಷ್ಟು ನಾವು ಮಾಡಿಸಿದ್ದೇವೆ. ಅಲ್ಲದೆ ಕಳೆದ ವರ್ಷ ನಮ್ಮ ಜಿಲ್ಲಾ ಆಡಳಿತೆಯ ಅವರ ಆದೇಶ ಪ್ರಕಾರ ಎಲ್ಲ ನಾವು ಪ್ರೈವೇಟ್ ಕಾಲೇಜಸ್ ಅವರು ಲೇಡಿ ಗೋಷನ್ ಮತ್ತು ವೆನ್ಲಾಕ್ ಹಾಸ್ಪಿಟಲಲ್ಲಿ ಕೋವಿಡ್ ವಾರ್ಡಲ್ಲಿ ನಾವು ಹೋಗಿದ್ದೇವೆ. ಮತ್ತು ನಮ್ಮ ಟೀಮ್ ಅವರು ದಕ್ಷಿಣ ಕನ್ನಡದಲ್ಲಿ ಪ್ರಥಮವಾದ ಕೋವಿಡ್ ಮಹಿಳೆಯರ ಕನ್ಫರ್ಮ್ ಕೇಸನ್ನು ಮಾಡಿದ್ದು ನಮ್ಮ ಟೀಮಿನವರು. ಮೊದಲ ಕಳೆದ ವರ್ಷದ ಏನೋಪಾಯ ಆಸ್ಪತ್ರೆ ವೈದ್ಯರ ತಂಡ ಕಳೆದ ವರ್ಷ ಫಸ್ಟ್ ವೇವ್ ಅಂತ ನಾವು ಹೇಳ್ತೇವೆ, ಆ ಸಂದರ್ಭದಲ್ಲಿ ಕೋವಿಡ್ ಪೀಡಿತ ಮಹಿಳೆಗೆ ಸುಸೂತ್ರವಾಗಿ ಯಶಸ್ವಿಯಾಗಿ ನೀವು ಹೆರಿಗೆಯನ್ನು ಮಾಡಿಸಿದ್ದೀರಿ ಕಳೆದ ಬಾರಿ. ಎಸ್, ನಾನು ಮಾತುಕತೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ಡಾಕ್ಟ್ರೆ, ಈಗ ಸಾಮಾನ್ಯ ಜನರಿಗೆ ಕಾಡುವಂಥ ಕೋವಿಡ್ಗೂ ಗರ್ಭಿಣಿ ಮಹಿಳೆಯರಿಗೂ ಕಾಡುವಂಥ ಕೋವಿಡ್ಗೂ ಏನಾದರೂ ಸಮಸ್ಯೆ, ವ್ಯತ್ಯಾಸ ಉಂಟಾ, ಭಿನ್ನತೆ ಉಂಟಾ, ಏನು? ಇದರ ಬಗ್ಗೆ ಬಹಳ ಒಂದು ಒಳ್ಳೆ ವಿಚಾರ. ಸಾಮಾನ್ಯವಾಗಿ ನಾವು ಹೇಳಿದ್ದು ಈಗ ಕಂಡದ್ದು ನಾವು 2 ಅಲೆ ಅಂದರೆ 2 ವೇವ್ ನಾವೀಗ ನೋಡಿದ್ದೇವೆ. ಕೆಲವುದು ಫಸ್ಟ್ ವೇವ್ ಮತ್ತು ಸೆಕೆಂಡ್ ವೇವ್ ಅಲ್ಲಿ ಕೆಲವು ನಮ್ಮ ಹತ್ರ ಒಳ್ಳೆ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಅದನ್ನು ನಾವು ಹೇಳ್ತೇವೆ. ಈಗ ಸಾಧಾರಣವಾಗಿ ಫಸ್ಟ್ ವೇವ್ ಅಲ್ಲಿ ಸಾಮಾನ್ಯ ಜನರಲ್ಲಿ 5% ಜನರಿಗೆ ಅಥವಾ 10% ಜನರಿಗೆ ಇದು ಇನ್ಫೆಕ್ಷನ್ ಆಗಿದೆ. 100ರಲ್ಲಿ 5ರಿಂದ 10 ಪಾಪ್ಯುಲೇಷನ್ ಅವರಿಗೆ ಇನ್ಫೆಕ್ಷನ್ ಆಗಿದೆ. ಆದರೆ ಸೆಕೆಂಡ್ ವೇವ್ ಅಲ್ಲಿ ಇದು ಸಾಧಾರಣ ಡಬಲ್ ಆಗಿದೆ, 10-20% ತನಕ ಆಗಿದೆ. ಪ್ರೆಗ್ನೆನ್ಸಿಯಲ್ಲಿಯೂ ಇಷ್ಟೇ ಜನರಾಗಿದ್ದಾರೆ, 100ರಲ್ಲಿ ಒಂದು 5ರಿಂದ 10 ಅಥವಾ 20 ಜನರಾಗಿದ್ದಾರೆ. ಆದರೆ ವಿಶೇಷತೆ ಏನು ಕಂಡು ಬಂದಿದೆ ಅಂದರೆ, ಪ್ರೆಗ್ನೆನ್ಸಿಯಲ್ಲಿ ಆದವರಿಗೆ ಕೋವಿಡ್ ಅದು ಕಾಯಿಲೆ ಜಾಸ್ತಿ ಸಿವಿಯರ್ ಆಗಿದೆ. ಅಂದರೆ ನಾರ್ಮಲ್ ಜನರಿಗೆ ಮೈಲ್ಡ್ ಡಿಸೀಸ್ ಆಗುವಲ್ಲಿ ಪ್ರೆಗ್ನೆನ್ಸಿ ಇರುವವರಿಗೆ ಪ್ರೆಗ್ನೆನ್ಸಿಯಿಂದ ಕಾರಣದಿಂದಾಗಿ ಅದು ಸಿವಿಯರ್ ಆಗಿದೆ. ಅಂದರೆ ಅವರು ಗರ್ಭಿಣಿ ಆಗಿದ್ದ ಕಾರಣಕ್ಕಾಗಿ ಅವರಿಗೆ ಅದು ಸಿವಿಯರ್ ಆಯ್ತು, ಗಂಭೀರ ಆಯ್ತು ಅಂತ ಹೇಳ್ತೀರಿ? ಹೌದು. ಏನದು, ಏನು, ಯಾಕೆ? ಇದರಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ, ಪ್ರೆಗ್ನೆನ್ಸಿಯಲ್ಲಿ 2-3 ವಿಶೇಷವಾದ ರಿಸ್ಕ್ ಬರ್ತದೆ. ಶುಗರ್ ಕಂಟ್ರೋಲ್ ಅದು ನಮ್ಮ ಶರೀರದ್ದು ಅಪ್ಸೆಟ್ ಆಗಿರ್ತದೆ, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಅಪ್ಸೆಟ್ ಆಗಿರ್ತದೆ. ಈ 2 ಕಾರಣದಿಂದಾಗಿ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಮತ್ತು ಡಯಾಬಿಟಿಸ್ ಮೊದಲು ಇಲ್ಲದವರಿಗೆ ಕೂಡ ಬರ್ತದೆ. ಅದರಿಂದಾಗಿ ಮುಖ್ಯವಾಗಿ ಇದು ಕಾಂಪ್ಲಿಕೇಶನ್, ಕೋವಿಡಿನ ಕೂಡ ಅದು ತೀವ್ರತೆ ಜಾಸ್ತಿ ಆಗಿ ಕಾಂಪ್ಲಿಕೇಶನ್ ಜಾಸ್ತಿ ಬರ್ತದೆ. ಈಗ ಫಸ್ಟ್ ವೇವ್ ಕಳೆದ ಬಾರಿದ್ದು ಮತ್ತು ಈ ಬಾರಿಯ ಸೆಕೆಂಡ್ ವೇವ್, ಫಸ್ಟ್ ವೇವ್ ಮತ್ತು ಸೆಕೆಂಡ್ ವೇವಲ್ಲಿ ಗರ್ಭಿಣಿಯರಿಗೆ ಅದೇನಾದರೂ ಪ್ರತ್ಯೇಕವಾಗಿ ನೀವು ಅದನ್ನು ವಿಭಾಗಿಸಿ ನೋಡ್ತೀರಾ? ಯಾಕಂದರೆ ಅದರ ಒಂದು ಪ್ರತಿಕೂಲ ಪರಿಣಾಮದ ಬಗ್ಗೆ. ಹೌದು, ಈಗ ನಾವು ಅದರಲ್ಲಿ ಕಾಂಪ್ಲಿಕೇಶನ್ ಅಥವಾ ಬ್ಯಾಡ್ ಔಟ್ಕಮ್, ಅಡ್ವರ್ಸ್ ಔಟ್ಕಮ್ ಅಂತ ಹೇಳ್ತೇವೆ. ಇದರಲ್ಲಿ ಸಾಧಾರಣ 3 ಪಾಲು ಜಾಸ್ತಿ ಇದು ಬ್ಯಾಡ್ ಔಟ್ಕಮ್ ಅಂದರೆ ಸಿವಿಯರ್ ಡಿಸೀಸ್ ಎಲ್ಲ ಆದದ್ದು ನಾವು ನೋಡಿದ್ದೇವೆ ಸೆಕೆಂಡ್ ವೇವ್ ಅಲ್ಲಿ.
ಅಂದರೆ ಫಸ್ಟ್ ವೇವ್ಗಿಂತಲೂ ಸೆಕೆಂಡ್ ವೇವಲ್ಲಿ ಸ್ವಲ್ಪ ಗರ್ಭಿಣಿಯರಿಗೆ ಸ್ವಲ್ಪ ಜಾಸ್ತಿ ತೊಂದರೆಯನ್ನು ಮಾಡಿದೆ ಅಂತ. ಈಗ ಡಾಕ್ಟ್ರೆ, ಈಗ ಸಾಮಾನ್ಯ ಜನರಿಗೆ ಕಾಡುವಂಥ ಕೋವಿಡ್ಗೂ ಗರ್ಭಿಣಿಯರಿಗೂ ಕಾಡುವಂಥ ಸಮಸ್ಯೆ ಕೋವಿಡ್ಗೆ ಏನಾದರೂ ತೊಂದರೆ ಅಥವಾ ಅದರಲ್ಲಿ ಏನಾದರೂ ವ್ಯತ್ಯಾಸ ಇರುತ್ತಾ ಅಂತ? ಖಂಡಿತವಾಗಿಯೂ. ಈಗ ಫಸ್ಟಿಗೆ ನಾವು ಹೇಳಿದ ವಿಷಯ ಕೋವಿಡ್ ಕಾಯಿಲೆ ಹೇಗಾಗ್ತದೆ. ಎರಡನೇ ವಿಚಾರ, ಕೋವಿಡಿಂದಾಗಿ ಪ್ರೆಗ್ನೆನ್ಸಿ ಆದ ತಾಯಿ ಮತ್ತು ಮಗುವಿಗೆ ಏನಾಗ್ತದೆ ಇದು ನಾನು ವಿವರಿಸಿ ಹೇಳ್ತೇನೆ. ಕೋವಿಡ್ ಸಿವಿಯರ್ ಆಗ್ತದೆ, ಅಂದರೆ ಕೋವಿಡಲ್ಲಿ ಸಾಮಾನ್ಯವಾಗಿ ನಾವು ಗೊತ್ತಿರುವ ಹಾಗೆ ಲಂಗ್ ಕಾಂಪ್ಲಿಕೇಶನ್ಸ್ ಇಂದಾಗಿ ನಾವು ಇದು ಡೆತ್ ಆಗೋದು ಅದು ಸಹ ಜಾಸ್ತಿ ಆಗಿರ್ತದೆ. ಎರಡನೇದು ನಾವು ಹೇಳ್ತೇವೆ ನಮ್ಮ ಶರೀರದ ಬ್ಲಡ್ ವೆಸಲ್ಸ್ ಅಂದರೆ ನೆತ್ತರು ಹೆಪ್ಪು ಕಟ್ಟೋದು ಅಥವಾ ಕ್ಲಾಟ್ಸ್ ಅಂತ ಹೇಳ್ತೇವೆ. ಮೆಡಿಸಿನ್ ಇದರಲ್ಲಿ ವೀನಸ್ ಥ್ರೊಂಬೋ ಎಂಬಾಲಿಸಮ್ ಅಂತ ನಾವು ಈ ವಿಷಯ ಹೇಳ್ತೇವೆ. ಪ್ರೆಗ್ನೆನ್ಸಿ ಆದ ಕಾರಣದಿಂದ ಕೋವಿಡ್ ಕೂಡ ಅದಕ್ಕೆ ಇನ್ನೊಂದು ರಿಸ್ಕ್, ಇದು ಎರಡೂ ಒಟ್ಟಿಗೆ ಸೇರುವ ಕಾರಣದಿಂದ ಅದು ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿಯಾಗಿ ಕಂಡು ಬರ್ತದೆ. ಈಗ ಮಗುವಿಗೆ ಏನಾದರೂ ಸಮಸ್ಯೆ ಕಾಡುತ್ತಾ? ಮಗುವಿಗೆ ಫಸ್ಟ್ ಕೋವಿಡ್ ಇಂದಾಗಿ ಜ್ವರ ಬರ್ತದೆ. ಜ್ವರ ಅದು ಇಟ್ ಸೆಲ್ಫ್ ಮಗುವಿಗೆ ಒಂದು ಸಾಮಾನ್ಯವಾಗಿ ನಾವು ಹೇಳ್ತೇವೆ 102 ಡಿಗ್ರಿ ಜ್ವರ ಜಾಸ್ತಿ ಆದರೆ ಮಗು ಇಮ್ಮಿಡಿಯೇಟ್ ತಾಯಿಯ ಹೊಟ್ಟೆ ಒಳಗೆ ಮರಣ ಹೊಂದುತ್ತದೆ, ಡೆತ್ ಆಗ್ತದೆ. ಅದು ಹೀಟಿಂದಾಗಿ. ಎರಡನೇ ವಿಚಾರ, ಕೋವಿಡ್ ಆಗಿ ಅದರಿಂದಾಗಿ ನಾವು ತುಂಬ ಮದ್ದು ಕೊಡ್ತೇವೆ ತಾಯಿಗೆ. ಈ ಕೆಲವು ಔಷಧಿಯಿಂದ ಮೆಡಿಸಿನ್ಸಿಂದಾಗಿ ಅದು ದುಷ್ಪರಿಣಾಮ ಆಗಬಹುದು. ಅದರಲ್ಲಿ ಕೆಲವು ಇದಿರ್ತದೆ, ಆಂಟಿ ವೈರಲ್ ಮದ್ದು ಅಥವಾ ಈ ಹೈಡ್ರಾಕ್ಸಿಕ್ಲೋರೋಕ್ವಿನ್, ಅದು ಕೆಲವುದರಲ್ಲಿ ದುಷ್ಪರಿಣಾಮಗಳೆಲ್ಲ ಯಾವ ರೀತಿಯಾಗಿ ಲಕ್ಷಣವಾಗಿ ಗೋಚರಿಸ್ತದೆ? ಈಗ ಅದರಿಂದಾಗಿ ಮಗುವಿನ ಸಾಮಾನ್ಯ ಕಂಡು ಬರೋದು ಹೆರಿಗೆ ಆಗುವಾಗ ಮಗು ತೂಕ ಕಡಿಮೆ ಆಗ್ತದೆ. ಕೆಲವರಿಗೆ ಸಮಯದಿಂದ ಮೊದಲೇ ಅಂದರೆ ಪ್ರೀಟರ್ಮ್ ಆಗಿ ಡೆಲಿವರಿ ಹೆರಿಗೆ ಮಾಡಿಸಬೇಕಾಗ್ತದೆ. ಅಂದರೆ ಬಹುಶಃ ಅದು ಇಲ್ಲ ಅಂತ ಹೇಳಿದ್ರೆ ಮತ್ತೆ ಸಮಸ್ಯೆ ಆಗಬಹುದು ಅಂತ ಆ ಕಾರಣಕ್ಕಾಗಿ ಕೆಲವುದು ಅದರಿಂದಾಗಿ, ಅಥವಾ ಕೆಲವುದಕ್ಕೆ ಮಗುವಿಗೆ ಗ್ರೋತ್ ಕಡಿಮೆ ಆಗಿದೆ ಆಲ್ರೆಡಿ, ಇನ್ನು ನಮಗೆ ಕಂಡು ಬಂದಿದೆ, ಇನ್ನು ಕಂಟಿನ್ಯೂ ಮಾಡಿದರೆ ಅದು ನಮಗೆ ಮಗು ನಾವು ಹೆರಿಗೆಯಲ್ಲೇ ಹೊಟ್ಟೆಯಲ್ಲೇ ಇದು ಡೆತ್ ಆಗುವ ರಿಸ್ಕ್ ಬರ್ತದೆ. ಈಗ ಡಾಕ್ಟ್ರೆ, ಈಗ ಗರ್ಭಿಣಿಯ ಒಂದು ಆರಂಭದ ಅವಧಿಯಲ್ಲಿ ಅವರಿಗೆ ಕೋವಿಡ್ ಬಂದು ಹೋದ್ರೆ ಅದೇನೋ ದೊಡ್ಡ ಸಮಸ್ಯೆ ಕಾಡುತ್ತಾ? ಇಲ್ಲ, ಮೊದಲ 2ನೇ ತಿಂಗಳು 3ನೇ ತಿಂಗಳು ಆ ಟೈಮಲ್ಲಿ ಹೌದು. ಎಷ್ಟೋ ಜನರು ಈಗ ನಮಗೆ ಬಂದಿದ್ದಾರೆ, ಫಸ್ಟ್ ಅವರು 2-3 ತಿಂಗಳು ಒಳಗಡೆ ಅವರು ಕೆಲವರಿಗೆ ಪ್ರೆಗ್ನೆನ್ಸಿ ಆಗಿದೆ ಅಂತ ಕೂಡ ಅವರು ಟೆಸ್ಟ್ ಮಾಡದೆ ಕಾರಣ ಗೊತ್ತಾಗಿರೋದಿಲ್ಲ. ಅದರಿಂದಾಗಿ ಮಗುವಿಗೆ ಈಗ ಅಂಗವಿಕಲರಾಗುದು ಅಥವಾ ಬುದ್ಧಿಹೀನರಾಗುದು ಆ ಥರದ್ದು ಏನು ಪ್ರಾಬ್ಲಮ್ ಕಂಡು ಬರಲಿಲ್ಲ. ಓಕೆ. ಏನೋಪಾಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಏನು ಆರೋಗ್ಯ ಕಾರ್ಯಕ್ರಮ ಮತ್ತೆ ಮುಂದುವರಿಸಿದ್ದೇವೆ. ಎಸ್, ನಾವು ಗರ್ಭಿಣಿ ಸ್ತ್ರೀಯರು ಮತ್ತು ಕೋವಿಡ್ ಅಂದರೆ ಕೊರೋನಾ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರು ವಹಿಸಬೇಕಾದ ಮುನ್ನೆಚ್ಚರಿಕೆ ಮತ್ತು ಗರ್ಭಾವಸ್ಥೆಯಲ್ಲಿರುವಂಥ ಏನು ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು ಎದುರಾಗಿದೆ ಮತ್ತು ಯಾವ ರೀತಿಯ ಪ್ರಿಕಾಷನ್ಸ್ ಬೇಕು ಎಲ್ಲ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಡಾಕ್ಟರ್ ಮೋಹನ್ ಭಟ್ ಅವರು ವಿಚಾರವಾಗಿ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ಎಸ್ ಡಾಕ್ಟ್ರೆ, ಇವಾಗ ಯಾವೆಲ್ಲ ತಪಾಸಣೆಗಳನ್ನು ನೀವು ಮಾಡ್ತೀರಿ? ಅಥವಾ ಅಂದರೆ ಈಗ ಮಹಿಳೆ ಬಂದಿರ್ತಾರೆ, ಗರ್ಭಿಣಿ ಆಗಿರ್ತಾರೆ, ಕೋವಿಡ್ನ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ, ಸಾಮಾನ್ಯ ತಪಾಸಣೆನ ಅಥವಾ ಅದಕ್ಕಿಂತ ಬೇರೆ ಭಿನ್ನವಾದ ತಪಾಸಣೆಗಳು ಗರ್ಭಿಣಿಯಾಗಿರುವುದರಿಂದ ಬೇಕಾಗತ್ತಾ? ನಿಜ, ಸತ್ಯವೇ. ಸಾಮಾನ್ಯ ನಾವು ಹೆರಿಗೆ ಅಥವಾ ಪ್ರೆಗ್ನೆನ್ಸಿಯಲ್ಲಿ ನಾವು ಮಾಡುವ ಚೆಕಪ್ಸಿನ ಜೊತೆಗೆ ಯಾರು ಕೋವಿಡಿನ ಲಕ್ಷಣಗಳನ್ನು ಅವರಿಗೆ ಕಂಡು ಬರ್ತದೆ ಅವರಿಗೆ ಫಸ್ಟ್ ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿದೆ, ನಾವು ಥ್ರೋಟ್ ಸ್ವಾಬ್ ಮತ್ತು ನೇಸಲ್ ಸ್ವಾಬ್ ಅಂದರೆ ಮೂಗಿನ ಒಳ ಮತ್ತು ಗಂಟ್ಲಿನ ಒಳದಿಂದ ಹತ್ತಿಯಲ್ಲಿ ಒಂದು ನಮ್ಮ ಇದು ದ್ರವವನ್ನು ತೆಗೆದು ಅದನ್ನು RT-PCR ಅಂತ ಟೆಸ್ಟ್ ಮಾಡ್ತೇವೆ. RT-PCR ಅಂದರೆ ಅದರಲ್ಲಿ ನಮಗೆ ಖಂಡಿತವಾಗಿ ಇದು ಗೊತ್ತಾಗ್ತದೆ ಅದರಲ್ಲಿ ಅವರಿಗೆ ಕೊರೋನಾ ಸೋಂಕು ಉಂಟೋ ಇಲ್ವೋ ಅಂತ. ಇದಲ್ಲದೆ ಯಾರಿಗೆ ಪಾಸಿಟಿವ್ ಅಂತ ಬರ್ತದೆ ಅವರನ್ನು ನಾವು ಮುಂದೆ ಅವರಿಗೆ ರಿಸ್ಕ್ ಎಷ್ಟು ಅಥವಾ ಕೊರೋನಾದ ತೀವ್ರತೆ ಅವರಿಗೆ ಎಷ್ಟು ಉಂಟು ಅಂತ ಚೆಕ್ ಮಾಡಲಿಕ್ಕೆ ಸಾಮಾನ್ಯವಾದ ಬ್ಲಡ್ ಟೆಸ್ಟ್ ಅಂದರೆ ನೆತ್ತರು ತೆಗೆದು ಅದನ್ನು ಟೆಸ್ಟ್ ಮಾಡೋದು. ಸಾಮಾನ್ಯವಾಗಿ ಅದರಲ್ಲಿ ನಾವು ಬೇರೆ ಬೇರೆ ನಾವು ಹೇಳ್ತೇವೆ WBC ಕೌಂಟ್, RBC ಕೌಂಟ್, ಲಿಂಫೋಸೈಟ್ಸ್, ಈ ಎಲ್ಲ ಸೆಲ್ಸ್ ರಕ್ತ ಕಣಗಳನ್ನು ನಾವು ಸ್ಟಡಿ ಮಾಡಿ ಅದರಿಂದ ನಾವು ಹೇಳ್ತೇವೆ. ಮತ್ತು ಕೆಲವು ಸ್ಪೆಷಲ್ ಟೆಸ್ಟ್ ಉಂಟು, ನೆತ್ತರು ಇದರಲ್ಲಿ ಎಷ್ಟು ಅದು ಹೆಪ್ಪು ಕಟ್ಟುವಂತಹ ರಿಸ್ಕ್, ನಾವು ಥ್ರಾಂಬೋಸಿಸ್ನ ರಿಸ್ಕ್ ಉಂಟೋ ಇಲ್ವೋ, ಅದು 2-3 ಡಿ ಡೈಮರ್, ಆಮೇಲೆ LDH ಲ್ಯಾಕ್ಟೇಟ್ ಡಿಹೈಡ್ರೋಜನೇಷನ್ ಅಂತ ಹೇಳ್ತೇವೆ, ಇದೆಲ್ಲ ಕೆಲವು ಟೆಸ್ಟ್ ಮಾಡಿ ಅದು ಎಷ್ಟು ಅದು ಹೆಚ್ಚಾಗಿದೆ ಅದರಿಂದ ನಮ್ಮ ರೋಗದ ತೀವ್ರತೆಯನ್ನು
ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಕಂಡುಬರು. ಈಗ ಅಷ್ಟಲ್ಲದೆ ನಾವು ಪೇಷಂಟಿಗೆ ಅಡ್ವೈಸ್ ನಾವು ಕೊಡಬಹುದು. ನೋಡಿ, ರೋಗ ಲಕ್ಷಣಗಳು ತೀವ್ರವಾಗುವಂಥದ್ರೆ ಉಸಿರಾಡಲಿಕ್ಕೆ ಕಷ್ಟವಾಗುವುದು. ಈಗ ನೀವು 10 ಹೆಜ್ಜೆ ನಡೆದು ನಿಮಗೆ ಅದು ಉಸಿರು ನಿಮ್ಮದು ಜಾಸ್ತಿ ಆಗ್ತದೆ ಅಂತ ಆದರೆ ನೀವು ಕೂಡಲೇ ತಕ್ಷಣ ಬರಬೇಕು. ಅಥವಾ ಜ್ವರ ಜಾಸ್ತಿಯಾಗಿ ಬರ್ತಾ ಇದ್ರೆ ಬರಬೇಕು. ಅಥವಾ ಈಗ ನಾವು ಮನೆಯಲ್ಲೇ ಮದ್ದು ಮಾಡಿಕೊಳ್ಳಬಾರದು, ಚಿಕಿತ್ಸೆ ಮಾಡಿಕೊಳ್ಳಬಾರದು ಅಂತ. ಹೌದು ಹೌದು. ಯಾಕಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಎಷ್ಟೋ ಸಂದರ್ಭದಲ್ಲಿ ಸ್ವಲ್ಪ ಏನು ನೆಗ್ಲೆಕ್ಟ್ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಮತ್ತೆ ನಾವು ಸ್ಟಡಿ ಮಾಡಿ ನಾವು ಪೇಷಂಟಿಗೆ ಹೇಳ್ತೇವೆ, ಇದೀಗ ಮೈಲ್ಡ್ ಡಿಸೀಸ್, ನೀವು ಮನೆಯಲ್ಲೇ ನೀವು ಹೋಮ್ ಕ್ವಾರಂಟೈನಿಗೆ ಹೋಗಬಹುದು. ಆದರೆ ಹೋಮ್ ಕ್ವಾರಂಟೈನ್ ಮಾಡುವಾಗ ನೀವು ಇಂತಿಂಥ ಕಟ್ಟುನಿಟ್ಟುಗಳನ್ನು ಅನುಸರಿಸಬೇಕು. ಅದನ್ನು ಅವರಿಗೆ ವಿವರಿಸಿ ಮಾಸ್ಕ್ ಹಾಕಬೇಕು, ಬೇರೆ ಸೋಂಕು ಇಲ್ಲದ ಇತರರಿಗೆ ಅವರ ಕಾಂಟ್ಯಾಕ್ಟಲ್ಲಿ ಬರಬಾರ್ದು, ಸಾಮಾಜಿಕ ದೂರವನ್ನು ಕಾಪಾಡಿಕೊಳ್ಳಬೇಕು ಅಂಥ ವಿಷಯಗಳನ್ನು ಹೇಳಿ, ಮತ್ತೆ ರೋಗ ಲಕ್ಷಣ ಜಾಸ್ತಿ ಆಗುವ ಸಂದರ್ಭದಲ್ಲಿ ಪುನಃ ತಕ್ಷಣ ಬರಬೇಕು. ಅದು ಯಾವ ಲಕ್ಷಣ ಅದೆಲ್ಲ ನಾವು ಈಗ ವಿವರಿಸಿದಂತೆ ಅದನ್ನು ಪಾಲಿಸಬೇಕು. ಈಗ ನಾರ್ಮಲಿ ಒಂದು ಪ್ರೆಗ್ನೆಂಟ್ ಮಹಿಳೆಗೆ ನಿಮ್ಮದೊಂದು ರುಟೀನ್ ಆದೊಂದು ಚೆಕಪ್ ಅದು ಸಿಸ್ಟಮ್ ಇರುತ್ತೆ, ರೆಗ್ಯುಲಾರಿಟಿ. ವೆರಸ್ ಈಗ ಅದು ಕೋವಿಡ್ ಅವರಿಗೆ ಬಂದಿತ್ತು ಅಥವಾ ಅಂತ ಒಂದು ಗುಣಲಕ್ಷಣ ಎಲ್ಲ ಉಂಟಂತಾದಾಗ ನಿಮಗೆ ತಪಾಸಣೆ ಬಳಿಕ ಗೊತ್ತಾದ ನಂತರ ಅದು ಯಾವ ರೀತಿ ತಪಾಸಣೆಯಲ್ಲಿ ಟೋಟಲ್ ನಿಮ್ಮ ಪ್ರೋಸೆಸ್ಸಲ್ಲಿ ಬದಲಾವಣೆ ಆಗುತ್ತಾ? ಹೌದು, ಸಾಮಾನ್ಯವಾಗಿ ಈಗ ನಾವು ಹೇಳ್ತೇವೆ ಸಾಧಾರಣ 2.5 ತಿಂಗಳು ಇಂದ 3 ತಿಂಗಳಿನ ನಡುವೆ ಫಸ್ಟ್ ನಾವು ಇದೊಂದು ಸ್ಕ್ಯಾನ್ ಅಂತ ನಾವು ಮಾಡಿಸ್ತೇವೆ. ಸಾಮಾನ್ಯವಾಗಿ ನಮಗೆ ಪ್ರೆಗ್ನೆನ್ಸಿಯಲ್ಲಿ ಫಿಕ್ಸ್ ಆಗಿ ಇಂಪಾರ್ಟೆನ್ಸ್ ಇರುವುದು ಈ ಸ್ಕ್ಯಾನಲ್ಲಿ ನೋಡುವಂಥ ಕೆಲವು ಟೈಮಿಂಗ್ಸ್. ಸೊ 3 ತಿಂಗಳ ಸ್ಕ್ಯಾನು, ಆಮೇಲೆ 4.5 ತಿಂಗಳ ಸ್ಕ್ಯಾನು. ಸೊ ಈ ಸ್ಕ್ಯಾನಿನ ಸಮಯದಲ್ಲಿ ಉದಾಹರಣೆಗೆ ನಮಗೆ ಕೋವಿಡ್ ಅಂತ ಪತ್ತೆ ಹಚ್ಚಿದ ತಕ್ಷಣ ನಮಗೆ ಅದು 14 ದಿವಸ ಕ್ವಾರಂಟೈನ್ ಆಗಬೇಕಾಗ್ತದೆ. ಸೊ ಇದಾದ್ರಿಂದ ನಮ್ಮ ಈ ಚೆಕಪ್ಸಿನ ನಾವು 2 ವಾರ ಅಥವಾ 3 ವಾರ ನಾವು ಮುಂದೆ ಡಿಲೇ ಮಾಡಬೇಕಾಗ್ತದೆ ಈ ಕ್ವಾರಂಟೈನ್ ಅಥವಾ ಇದರ ಪ್ರಾಸೆಸ್ಸಿಂದಾಗಿ, ಕೋವಿಡ್ ಪ್ರಾಸೆಸ್ಸಿಂದಾಗಿ. ಸೊ ಹಾಗೆ ಅದನ್ನು ಪಾಲಿಸಬೇಕು, ಅದನ್ನು ಬಿಡಬಾರ್ದು. ಅಥವಾ ಅದು ಲೇಟ್ ಆಯಿತು ಅಂತ ಅದರಿಂದ ನಾವು ಅದನ್ನು ನಿಗ್ಲೆಕ್ಟ್ ಮಾಡಬಾರ್ದು ಅಂತ. ಅದಲ್ಲದೆ ಬೇರೆ ಬ್ಲಡ್ ಟೆಸ್ಟ್ ಎಲ್ಲ ನಾವು ಈಗ ಇದರ ಹಿನ್ನೆಲೆಯಲ್ಲಿ ಈಗ ನಾನು ಜಸ್ಟ್ ಹೇಳಿದ ಪ್ರಕಾರ ಯಾರಿಗೆ ಬಂತು ಅದರಲ್ಲಿ ಮೈಲ್ಡ್ ಡಿಸೀಸ್ ಅಂತ ಆದರೆ ನಾರ್ಮಲ್ ಚೆಕಪ್ಸ್ ಆಗಿ ಮುಂದುವರಿಸಬಹುದು. ಆದರೆ ಅದು ಸಿವಿಯರ್ ಅಂತ ಆದರೆ ನಾವು ಹೇಳ್ತೇವೆ ನೀವು ಅಡ್ಮಿಟ್ ಆಗಬೇಕು, ಅದು ಮತ್ತೆ ಬೇರೆ ಅದಕ್ಕೆ ಫಾಲೋ ಮಾಡಿ. ಎಸ್ ಎಸ್. ಈಗ ಕೋವಿಡ್ ಬಂದಿರುವಂಥ ಅಥವಾ ಕೊರೋನಾ ಬಂದಿರುವಂಥ ಮಹಿಳೆಗೆ ಅವರನ್ನು ಏನು ಅವರಿಗೆ ಹೆರಿಗೆ ಆಗುವಂಥ ಸಂದರ್ಭದಲ್ಲಿ ಬೇರೆ ಏನಾದರೂ ಪ್ರತ್ಯೇಕ ಮುನ್ನೆಚ್ಚರಿಕೆ ವಹಿಸುವಂಥ ಅಗತ್ಯತೆ ಇರುತ್ತದಾ ಅಥವಾ ಏನದಕ್ಕೆ ಕ್ರಮಗಳು? ಖಂಡಿತವಾಗಿಯೂ ನಾವು ಮುಂದೆ ಈಗ ಹೇಳುವುದು, ಕೊರೋನಾ ಸಮಯದಲ್ಲಿ ಆದಷ್ಟು ಆಸ್ಪತ್ರೆಯ ಕಡಿಮೆ ಜನರು ಬಂದಷ್ಟು ಒಳ್ಳೆಯದು. ನಮ್ಮನ್ನು ಭೇಟಿ ಒತ್ತಡ ಬರಬಾರದು, ಆಸ್ಪತ್ರೆ ಮೇಲೆ ಒತ್ತಡ ಬರಬಾರದು. ಎಷ್ಟು ಹೆಚ್ಚು ಜನ ಬಂದು ತಾಯಿ ಮಗುವನ್ನು ನೋಡ್ಲಿಕ್ಕೆ ಬರ್ತಾರೆ, ಅದರಿಂದಾಗಿ ಸೋಂಕು ಹಬ್ಬುವ ರಿಸ್ಕ್ ಜಾಸ್ತಿ ಬರ್ತದೆ. ಆದುದರಿಂದ ಕಡಿಮೆ ಜನರು ಬರಬೇಕು. ಹೆರಿಗೆ ಆಗುವ ಸಮಯದಲ್ಲಿ ನಾವು ಮೊದಲೇ ಮಿನಿಮಮ್ ಸ್ಟಾಫ್, ನಮ್ಮ ಸ್ಟಾಫ್ ಎಲ್ಲ ವ್ಯಾಕ್ಸಿನೇಟೆಡ್ ಆಗಿದ್ದಾರೆ. ಆದುದರಿಂದ ಎಲ್ಲರಿಗೂ ಸ್ಪ್ರೆಡ್ ಆಗುವ ರಿಸ್ಕ್ ಆದಷ್ಟು ನಾವು ಕಡಿಮೆ ಮಾಡ್ತೇವೆ. ಮತ್ತೆ ಎಲ್ಲರೂ PPE ಕಿಟ್ ಧರಿಸಿಕೊಂಡು ಇದು ಕಂಡಕ್ಟ್ ಮಾಡೋದು. ಅಷ್ಟು ಅಲ್ಲದೆ ನಾವು ಹೆರಿಗೆಯಾದ ಸಮಯ ಮತ್ತು ಹೆರಿಗೆಯಾದ ಇಮಿಡಿಯೇಟ್ 48 ಅವರ್ಸ್ ಅವರನ್ನು ಕ್ಲೋಸ್ ಆಗಿ ಒಂದು ICU ಥರ ಅವರ ಮೇಲೆ ಸಮಗ್ರ ನಾವು ಡಿಟೇಲ್ ಆಗಿ ಅವರನ್ನು ಮಾನಿಟರಿಂಗ್ ಮಾಡ್ತೇವೆ, ಫಾಲೋ ಅಪ್ ಮಾಡ್ತೇವೆ. ಏನೇ ಅವರದ್ದು ಕೊರೋನಾದ್ದು ಕಂಡೀಷನ್ ಡಿಟೇರಿಯೇಟ್ ಆಗುವ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ ಅವರಿಗೆ ನಾವು ಆದಷ್ಟು ಬೇಗ ಅದನ್ನು ಡಿಟೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ. ಈಗ ಕೊರೋನಾ ಇದ್ದಾಗೇನೆ ಅಂದರೆ ಈಗ ಅದು ಮೈಲ್ಡ್ ಆಗಿ ಅಥವಾ ಸ್ವಲ್ಪ ತಕ್ಕ ಮಟ್ಟಿನ ಒಂದು ಏನು ಸಿವಿಯಾರಿಟಿಗೆ ಬಂದಿದ್ದ ಸಂದರ್ಭದಲ್ಲಿ ತಾಯಿಗೆ ಹೆರಿಗೆ ಆಗುವುದಕ್ಕೇನು ಸಮಸ್ಯೆ ಆಗುವುದಿಲ್ಲ? ಇಲ್ಲ, ಕೊರೋನಾ ಜಸ್ಟ್ ಮೈಲ್ಡ್ ಡಿಸೀಸಲ್ಲಿ ನಾರ್ಮಲ್ ಆಗಿ ನಾವು ಡೆಲಿವರಿ ಆಗಲಿಕ್ಕೆ ನಾವು ವೆಯ್ಟ್ ಮಾಡ್ತೇವೆ. ಕೊರೋನಾ ಬಂತು ಅಂತ ನಮಗೆ ಸಿಸೇರಿಯನ್ ಮಾಡಬೇಕು ಅಂತ ಏನು ಇದು ಅವಶ್ಯಕತೆ ಇಲ್ಲ. ಕೊರೋನಾದಿಂದಾಗಿ ತಾಯಿಗೆ ಅಥವಾ ಮಗುವಿಗೆ ಏನಾದರೂ ರಿಸ್ಕ್ ಉಂಟು, ನಾರ್ಮಲ್ ಹೆರಿಗೆಯಲ್ಲಿ ವೆಯ್ಟ್ ಮಾಡುವಷ್ಟು ಅಪಾಯ ಏನಾದರೂ ಕಂಡ ಲಕ್ಷಣಗಳು ಕಂಡ್ರೆ ಅದಕ್ಕೆ ಮಾತ್ರ ನಾವು ಸಿಸೇರಿಯನ್ ಮಾಡಬೇಕಾದ್ರು. ಈಗ ಎಸ್, ಕೊರೋನಾ ಇದ್ದಾಗೇನೆ ತಾಯಿಗೆ ಹೆರಿಗೆ ಆಗುತ್ತೆ, ನೀವು ಹೇಳಿದಾಗ ಮೈಲ್ಡ್ ಪ್ರಮಾಣದಲ್ಲಿ. ಅದು ಮಗುವಿಗೆ ಕೂಡ ಬಂದಿರುತ್ತಾ? ನಾವು ಸಾಮಾನ್ಯವಾಗಿ ನಮಗೆ ಒಂದು ಚಿಂತೆ ಇರೋದು, ಹೊಕ್ಕಳು ಬಳ್ಳಿ ಮೂಲಕ ತಾಯಿಯಿಂದ ಮಗುವಿಗೆ ಕೊರೋನಾ ಬರ್ತದೋ ಇಲ್ಲ
ಅದು ಸ್ಪಷ್ಟವಾಗಿದೆ, ಅದು ಬರೋದಿಲ್ಲ. ನವಜಾತ ಮಗುವಿಗೆ ಶಿಶುವಿಗೆ ಕೊರೋನಾ ಬರೋದು ತಾಯಿ ಅಥವಾ ನಮ್ಮ ಮನೆ ಸುತ್ತಮುತ್ತದವರು ಯಾರಾದರೂ ಇದು ಬರ್ತಾರೆ ಭೇಟಿಯಾಗಲಿಕ್ಕೆ ಅಂಥವರಿಂದ ಆದ ಕಾರಣದಿಂದ ಕಾಂಟ್ಯಾಕ್ಟ್ ಆದಷ್ಟು ನಾವು ಕಡಿಮೆ ತಾಯಿಯಿಂದ ನೇರವಾಗಿ ಸ್ಪ್ರೆಡ್ ಆಗೋದಿಲ್ಲ. ಆದರೆ ಹೆರಿಗೆ ಆದ ನಂತರ ಈಗ ತಾಯಿ ಮಗುವಿಗೆ ಹಾಲು ಕೊಡುತ್ತದೆ. ಆ ಸಂದರ್ಭದಲ್ಲಿ ಅದು ತಾಯಿಗೆ ಕೊರೋನಾ ಇದ್ರೆ ಅದು ಸಾಮಾನ್ಯವಾಗಿ ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅದು ಆಗೋದಿಲ್ಲ, ಅದರಿಂದ ತಾಯಿಯಿಂದ ಮಗುವಿಗೆ ಬರುವ ಚಾನ್ಸ್ ಉಂಟು. ಕಡಿಮೆ ಮಾಡಿ ಆದಷ್ಟು ನಾವು ಹೇಳುದು ತಾಯಿ ಹಾಲು ಕೊಡಬಹುದು, ತಾಯಿ ಮಾಸ್ಕ್ ಧರಿಸಬೇಕು, ಮತ್ತೆ ಕೈ ತೊಳಿಬೇಕು ಮಗುವನ್ನು ಮುಟ್ಟುವ ಮೊದಲೇ. ಆಮೇಲೆ ಹಾಲು ಕೊಟ್ಟಾದ ನಂತರ ಮಗುವ ತೊಟ್ಟಿಲನ್ನು ಆದಷ್ಟು ಸಾಧಾರಣ ಒಂದು 6 ಫೀಟ್ ಆದರೂ ದೂರ ಇಡಬೇಕು. ಎಲ್ಲಿ ಸಾಧ್ಯವಾಗುತ್ತದೆ ಅಂದರೆ ಮನೆಯಲ್ಲಿ ಸಹಾಯಕ್ಕೆ ಇದ್ದಾರೆ ಎಡೆಯಲ್ಲಿ ಒಂದು ಚಿಕ್ಕ ಪರದೆ ಇಟ್ಟರೆ ಮಗುವಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಬರೋದಿಲ್ಲ. ಆದರೆ ಎಷ್ಟೋ ಕಡೆ ಆ ಫೆಸಿಲಿಟೀಸ್ ಮಾಡ್ಲಿಕ್ಕೆ ಆಗುದಿಲ್ಲ, ತಾಯಿ ಒಬ್ಬಳೇ ಇರ್ತಾಳೆ, ಬೇರೆ ಯಾರು ಸಹಾಯಕ್ಕೆ ಇರೋದಿಲ್ಲ. ಆ ಸಂದರ್ಭದಲ್ಲಿ ಮಗುವನ್ನು ತಾಯಿಯೇ ನೋಡಿಕೊಳ್ಳಬೇಕಾಗ್ತದೆ. ಆದರೆ ಈ ಸೋಷಿಯಲ್ ಡಿಸ್ಟೆನ್ಸ್, ಇದು ಪ್ರಿಕಾಷನ್, ಮಾಸ್ಕ್, ಕೈ ತೊಳೆದು, ಹೈಜೀನ್, ಇದರಿಂದ ತುಂಬ ರಿಸ್ಕ್ ಕಡಿಮೆ ಮಾಡಲಿಕ್ಕೆ ಆಗ್ತದೆ, ಸಾಧ್ಯ ಆಗುತ್ತೆ. ಡೆಲಿವರಿ ಬಳಿಕ ಅಂದರೆ ಹೆರಿಗೆ ಬಳಿಕ ಮಗುವಿಗೆ ಬರುತ್ತಾ ಅಂತ ಡಾಕ್ಟರ್ ಅದಕ್ಕೆ ಭಾರಿ ಸ್ಪಷ್ಟವಾಗಿ ಉತ್ತರ ಹೇಳಿದರು. ಹೆರಿಗೆಯ ಸಂದರ್ಭದಲ್ಲಿ ಏನು ತಾಯಿಯ ಕೊರೋನಾ ಮಗುವಿಗೆ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಅಂತ. ಎಸ್, ಇವಾಗ ಡಾಕ್ಟರ್ ಇನ್ನೊಂದು ಪ್ರಶ್ನೆ, ನಾನು ವ್ಯಾಕ್ಸಿನೇಷನ್ ವಿಚಾರ ಕೂಡ ಮಾತಾಡಲಿಕ್ಕೆ. ಅದಕ್ಕಿಂತ ಮೊದಲು ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಈ ಕೊರೋನಾ ಪೀಡಿತರು ಅಥವಾ ಕೊರೋನಾ ಸೋಂಕಿಗೆ ಒಳಗಾದವರು ಆಸ್ಪತ್ರೆಗೆ ಬರಬೇಕಾದಂಥ ಸಂದರ್ಭ ಸೃಷ್ಟಿಯಾಗುತ್ತೆ ಅಥವಾ ಅವರು ICU-ಅಲ್ಲೇ ಅಡ್ಮಿಟ್ ಆಗಬೇಕಾದಂಥ ಒಂದು ಪ್ರಶ್ನೆ ಬರುತ್ತೆ? ಸಾಮಾನ್ಯವಾಗಿ ನಾವು ಹೇಳೋದು ಈ ಮೈಲ್ಡ್ ಡಿಸೀಸ್ ಅಂತ ಹೇಳ್ತೇವೆ. ಅವರ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಸಾಮಾನ್ಯವಾಗಿ ಸರಿಯಾಗಿ ಉಂಟು, ಮತ್ತೆ ಅವರಿಗೆ ಉಸಿರಾಟದ ಏನು ತೊಂದರೆ ಇಲ್ಲ, ಅಂಥವರಿಗೆ ನಾವು ಜ್ವರ ಕಡಿಮೆ ಆಗಿದೆ, ಹೋಮ್ ಕ್ವಾರಂಟೈನ್ ಅಂತ ನಾವು ಹೇಳ್ತೇವೆ. ಅದರಲ್ಲಿ ಅವರ ಶ್ವಾಸದ ಅದು ಸ್ಪೀಡ್, ನಾವು ರೆಸ್ಪಿರೇಷನ್ ರೇಟ್ ಅಂತ ಹೇಳ್ತೇವೆ, ಅದರ ಮೇಲೆ ಒಂದು ಗಮನ ಇಟ್ಕೊಳ್ಬೇಕು. ಎಷ್ಟು ನಡೆದ್ರೆ ಒಂದು 10-20 ಹೆಜ್ಜೆ ನಡೆಯುವಾಗ ಅವರಿಗೆ ಉಸಿರು ಅಥವಾ ಮೇಲೆ ಕೆಳ ಆಗದೇ ಇರುವವರು ಅಂಥ ಲಕ್ಷಣ ನೋಡೋದು. ಮತ್ತೆ ಇದು ಈಗ ಒಂದು SpO2 ಫಿಂಗರ್ ಪ್ರೋಬ್ ಅಂತ ಬಂದಿದೆ, ಸಾಮಾನ್ಯವಾಗಿ ಇದರಿಂದಾಗಿ ಎಲ್ಲರಿಗೂ ಗೊತ್ತಾಗಿದೆ. ಸೊ SpO2 93% ಕಡಿಮೆ ಇರುವವರಿಗೆ ಅಂಥವರು ಆಸ್ಪತ್ರೆಗೆ ಬಂದು ಪುನಃ ಚೆಕ್ ಮಾಡಬೇಕು. ಆಸ್ಪತ್ರೆಗೆ ಬಂದ ನಂತರ ನಾವು ಪುನಃ ಬ್ಲಡ್ ಟೆಸ್ಟ್ ಮಾಡ್ತೇವೆ, ಚೆಸ್ಟಿನ ಎಕ್ಸ್ರೇ ಮಾಡಿ ನೋಡಬಹುದು. ಇದೆಲ್ಲದರಲ್ಲಿ ನಮಗೆ ಲಂಗ್ಸ್ ಕಂಡೀಷನ್ ಹೇಗೆ ಅಂತ ಕಂಡು ಅದರ ಡ್ಯಾಮೇಜ್ ಜಾಸ್ತಿ ಆದಾಗ ನಾವು ಅದನ್ನು ನೋಡಿ ಅವರಿಗೆ ಅಡ್ಮಿಷನ್ ಬೇಕು ಅಂತ ನಾವು ಅಡ್ಮಿಟ್ ಮಾಡಿ ಒಬ್ಸರ್ವ್ ಮಾಡ್ತೇವೆ. ಅಂದರೆ ನೀವು ಹೇಳುವಂಥದ್ದು ನಡಿಗೆ ಸಂದರ್ಭದಲ್ಲಿ ತುಂಬ ಸುಸ್ತು ಕಾಣಿಸಿಕೊಂಡಂಥ ಒಂದು, ಅದು ಕೂಡ ಒಂದು ಗುಣಲಕ್ಷಣ. ಜೊತೆಗೆ ಏನು ಆಕ್ಸಿಜನ್ ಲೆವೆಲ್ ನಾವೇನು ಹೇಳ್ತೇವೆ, ಹೌದು, ರಕ್ತದ ಆಕ್ಸಿಜನ್ ಲೆವೆಲ್ 93ಗಿಂತ ಕಡಿಮೆ ಆದರೆ ಅವರು ಆಸ್ಪತ್ರೆಗೆ ಬಂದು ಭೇಟಿ ಮಾಡಬೇಕು ಅಂತ. ಎಸ್ ಡಾಕ್ಟ್ರೆ, ಇವಾಗ ಸಾಮಾನ್ಯವಾಗಿ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿತ್ತು ಈ ಹಿಂದೆ ಮತ್ತು ಈಗ ಕೂಡ ನಡೀತಾ ಇರುವಂಥದ್ದು, ಗರ್ಭಿಣಿ ಮಹಿಳೆಯರು ಈ ಒಂದು ಕೋವಿಡ್ ಲಸಿಕೆಯನ್ನು ಅಥವಾ ವ್ಯಾಕ್ಸಿನೇಷನ್ ಮಾಡಿಸಿಕೊಳ್ಳಬಹುದಾ ಅಂತ. ಹೌದು, ಇದರ ಬಗ್ಗೆ ಗವರ್ಮೆಂಟ್ ಈಗ ಕೊನೆಗೆ ಸ್ಪಷ್ಟವಾದ ಆದೇಶಗಳನ್ನು ನೀಡಿದೆ. ಪ್ರೆಗ್ನೆನ್ಸಿಯಲ್ಲಿ ಕೊರೋನಾ ಲಸಿಕೆ ತಗೊಳ್ಬಹುದು, ತಗೊಳ್ಬೇಕು ಕೂಡ. ಹಿಂದೆ ನಮಗೆ ಇನ್ನೊಂದು ವಿಚಾರ ಇತ್ತು, ಮೊದಲನೆಯ 3 ತಿಂಗಳಲ್ಲಿ ಲಸಿಕೆಯನ್ನು ತಕ್ಕೊಂಡ್ರೆ ಏನಾದರೂ ಅದರಿಂದ ಮಗುವಿಗೆ ತೊಂದರೆ ಅಥವಾ ನಷ್ಟ ಆಗಬಹುದಾ ಅಂತ. ಇಲ್ಲ, ಎಷ್ಟೋ ಜನರು ಲಸಿಕೆಯನ್ನು ಮುಂಚೆ ತಕ್ಕೊಂಡಿದ್ದಾರೆ, ಅವರಿಗೆ ಗೊತ್ತೇ ಇರಲಿಲ್ಲ ಪ್ರೆಗ್ನೆನ್ಸಿ ಆಗಿದೆ ಅಂತ. ಅದರ ನಂತರ 1 ತಿಂಗಳು ನಂತರ ಬಂದು ಚೆಕಪ್ ಮಾಡುವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು, ಆಮೇಲೆ ಫುಲ್ ಅವರ ಚೆಕಪ್ಸ್ ಆಗಿ ಹೆರಿಗೆ ಆಯಿತು, ಏನು ಇಷ್ಟರವರೆಗೆ ತನಕ ತೊಂದರೆ ಕಂಡು ಬರಲಿಲ್ಲ. ಸೊ ಗವರ್ಮೆಂಟ್ ಆದೇಶ ಪ್ರಕಾರ ಪ್ರೆಗ್ನೆನ್ಸಿ ಇರುವವರು ಲಸಿಕೆಯನ್ನು ಖಂಡಿತವಾಗಿ ಪಡಿಬೇಕು. ಯಾಕೆಂದರೆ ಎಲ್ಲಿ ಅವರಿಗೆ ಕೊರೋನಾ ಆಯಿತು ಆ ಕಾಯಿಲೆಯ ತೀವ್ರ ಅದು ಸಿವಿಯರ್ ಆಗಿ ಆಗ್ತದೆ, ಆದುದರಿಂದ ಅವರಿಗೆ ಪ್ರಯೋಜನ ಬರ್ತದೆ. ಒಂದು ವೇಳೆ ಮುಂದೆ ಏನಾದರೂ ಬಂದರೆ ಕೂಡ ಅದು ಸಿವಿಯಾರಿಟಿಗೆ ಹೋಗುವುದಿಲ್ಲ ಅಂತ, ಗಂಭೀರವಾದಂಥ ಒಂದು ಸ್ವರೂಪಕ್ಕೆ ಹೋಗುವುದಿಲ್ಲ. ಸೊ ಹಾಗಾಗಿ ನೀವು ಇಲ್ಲಿ ಹೇಳುವಂಥದ್ದು ಆ ಪ್ರೆಗ್ನೆನ್ಸಿ ಅವಧಿಯಲ್ಲಿ, ಆ ಗರ್ಭಿಣಿಯ ಆ ಗರ್ಭಾವಸ್ಥೆ ಅವಧಿಯಲ್ಲಿ ಆ ಮಹಿಳೆಗೆ ಏನು ವ್ಯಾಕ್ಸಿನೇಷನ್ ಮಾಡೋದರಿಂದ ಯಾವುದೇ ತೊಂದರೆ ಇಲ್ಲ ಅಂತ. ಎಸ್, ಇನ್ನೊಂದು ಅದು ಕೂಡ ಭಾರಿ ಚರ್ಚೆಗೆ ಒಳಪಟ್ಟಂಥ ವಿಚಾರಣೆ. ಎಸ್, ಈಗ ಒಂದು ಮಹಿಳೆ, ಹೆಣ್ಮಗಳು ಏನು ಗರ್ಭಿಣಿ ಆಗೋದಕ್ಕಿಂತ ಮೊದಲು
ಅವಳು ಈ ಒಂದು ವ್ಯಾಕ್ಸಿನೇಷನ್ ಮಾಡಿಕೊಂಡಿದ್ದರೆ ಮುಂದೆ ಅವಳಿಗೆ ಗರ್ಭಿಣಿ ಆಗಲಿಕ್ಕೆ ಸಮಸ್ಯೆ ಆಗುತ್ತಾ ಅನ್ನೋದು ಭಾರಿ ಚರ್ಚೆ ಆಗಿತ್ತು. ಸಾಮಾಜಿಕ ಮಾಧ್ಯಮದಲ್ಲಂತೂ ತುಂಬ ಚರ್ಚೆ ಆಗಿತ್ತು. ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ಇಲ್ಲ, ಮುಂದೆ ವ್ಯಾಕ್ಸಿನೇಷನಿಂದಾಗಿ ಏನು ತೊಂದರೆ ಆಗೋದಿಲ್ಲ. ಈಗ ಸಾಮಾನ್ಯವಾಗಿ ನಮ್ಮ ಇಲ್ಲಿ ಭಾರತದಲ್ಲಿ 3 ವ್ಯಾಕ್ಸಿನ್ ಸಿಗ್ತದೆ, ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಮತ್ತೀಗ ಸ್ಪಟ್ನಿಕ್ ಅಂತ ರಷ್ಯನ್ ವ್ಯಾಕ್ಸಿನ್ ನಮ್ಮ ಎನೆಪೋಯ ಇನ್ಸ್ಟಿಟ್ಯೂಷನ್ ಇದರಲ್ಲಿ ಈಗ ಲಭ್ಯವಾಗಿದೆ. ಆದರೆ ಅದು 3 ಕೂಡ ಅದು ಸರಿಯಾಗಿ ಅದರಲ್ಲಿ ಏನು ವ್ಯತ್ಯಾಸವನ್ನು ಜಾಸ್ತಿ ಇದು ಕಂಡು ಬರಲಿಲ್ಲ. 3 ಸಹ ಒಳ್ಳೆಯದೇ. ಯಾವುದು ಬೇಕಾದ್ರೆ ನಿಮಗೆ ಸಿಕ್ಕಿದ್ದು ಅದನ್ನೇ ತಗೊಳ್ಬಹುದು. ವಿಷಯ ಏನು ಅಂದರೆ ಫಸ್ಟ್ ಯಾವುದು ಹಾಕಿದೆ ಅದರನ್ನೇ ನಾವು ಸೆಕೆಂಡ್ ಡೋಸ್ ಕೂಡ ಹಚ್ಚಿಕೊಳ್ಬೇಕು. ಅದರಲ್ಲಿ ತಗೊಳ್ಳುವ ಸ್ವಲ್ಪ ಕ್ರಮ ವ್ಯತ್ಯಾಸ ಇದೆ. ಕೋವ್ಯಾಕ್ಸಿನ್ ಅನ್ನು ಹೇಳ್ತಾರೆ ಫಸ್ಟ್ ಡೋಸ್ ತಗೊಂಡು 1 ತಿಂಗಳು ಅಥವಾ 4 ವಾರ ಕಳೆದು 2ನೇ ಡೋಸ್ ಹಾಕಬೇಕು. ಕೋವಿಶೀಲ್ಡಲ್ಲಿ ಸಾಧಾರಣ ಈಗ 84 ಡೇಸ್, ಸಾಧಾರಣ 12 ವಾರ ಅಥವಾ 3 ತಿಂಗಳು ಸಮಯ ಕೊಡಬೇಕು. ಸ್ಪಟ್ನಿಕಲ್ಲಿ 3 ವಾರ ಸಾಕು, 2 ಡೋಸ್, 3 ವಾರ 21 ದಿವಸದ ಅಂತರದಲ್ಲಿ 2ನೇ ಡೋಸ್ ತಗೊಳ್ಬೇಕು. ಅಷ್ಟೇ ವ್ಯತ್ಯಾಸ. ಅಂದರೆ ಒಂದು ಇಲ್ಲಿ ವಿಚಾರ ಸ್ಪಷ್ಟ, ಯಾವುದೇ ಹೆಣ್ಮಕ್ಳು ಅಥವಾ ಏನು ಗಂಡಸರೇ ಇರ್ಬೋದು, ವ್ಯಾಕ್ಸಿನೇಷನ್ ಮಾಡುವುದಕ್ಕೂ ಮುಂದೆ ಗರ್ಭಿಣಿ ಆಗೋದಕ್ಕೂ ಸಮಸ್ಯೆ ಬರುವುದು ಏನಿಲ್ಲ ಅಂತ. ಏನು ಬರೋದಿಲ್ಲ. ಈಗ ಡಾಕ್ಟ್ರೇ, ಇದಲ್ಲದೆ ನೀವು ಒಟ್ಟು ಇಂಥ ಒಂದು ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆಯರು ಯಾವ ರೀತಿಯಾಗಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಏನೆಲ್ಲ ಮಾಡಿಕೊಳ್ಬೇಕಂತ ಹೇಳಲಿಕ್ಕೆ ಬಯಸ್ತೀರಿ? ಕೋವಿಡ್ಗೆ ಸಂಬಂಧಪಟ್ಟ ನಾವು ನಮ್ಮ ಆರೋಗ್ಯ ಪ್ರಿಕಾಷನ್ಸ್ ಅಂತ ನಾವು ಹೇಳದಿದ್ರೆ, ಯಾವುದೇ ಕಾರಣದಿಂದ ಅನಾವಶ್ಯಕ ಕಾರಣದಿಂದ ಮನೆಯನ್ನು ಬಿಟ್ಟು ಹೋಗುವ ಅವಶ್ಯಕತೆ ಇಲ್ಲ, ಮಾಡಬಾರದು. ಕೋವಿಡ್ ಇದರಲ್ಲಿ ನಾವು ಸಾಮಾಜಿಕ ದೂರ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಡ್ಡಾಯವಾಗಿ ಮೇಂಟೈನ್ ಮಾಡಿದಷ್ಟು ಒಳ್ಳೆಯದು. 3ನೇದು ಮಾಸ್ಕ್ ಯಾವಾಗಲೂ ಧರಿಸಬೇಕು. ಮತ್ತು ಯಾವುದೇ ಕಾರಣಕ್ಕೆ ಈಗ ಮಹಿಳೆಯರಿಗೆ ಅವರ ಚಿಕಿತ್ಸೆ ನೀಡುವ ಅತಿ ಹತ್ತಿರದ ಅದಕ್ಕೆ ಅವರು ಹೋಗಿ ಚಿಕಿತ್ಸೆ ಪಡೆಯುವುದು ಉತ್ತಮ. ಕೋವಿಡ್ ಕಾಲದಲ್ಲಿ ಬೇರೆ ದೂರ ಅಂಥ ಕಡೆಗೆ ಹೋಗಬೇಕು ಅಂತ ಅದರ ಬದಲು ನಮ್ಮ ಅತಿ ಹತ್ತಿರದ ಇದು ವ್ಯವಸ್ಥೆಯಲ್ಲಿ ಅಲ್ಲಿ ಹೋಗಿ ಇದು ಅವರ ಚಿಕಿತ್ಸೆ ಪಡೆದು ಅವರ ಅಡ್ವೈಸ್ ಪ್ರಕಾರ, ಸಲಹೆ ಪ್ರಕಾರ ಮುಂದೆ ಯಾರಿಗೆ ಹೈ ರಿಸ್ಕ್ ಇದೆ ಅವರಿಗೆ ಮುಂದೆ ಬೇರೆ ಅದು ಸೌಲಭ್ಯ ಇರುವಲ್ಲಿಗೆ ಹೋಗಬೇಕಾಗ್ತದೆ. ಹೌದೌದು. ನಾನು ಮೊದಲು ಹೋಗ್ತಾ ಇದ್ದ ಆಸ್ಪತ್ರೆ ಅದು ದೂರ ಇದ್ದರೂ ಕೂಡ ಈ ಟೈಮಲ್ಲಿ ಕೂಡ ನಾನು ಅಲ್ಲೇ ಹೋಗ್ತೇನೆ ಅಂತ ಕಾಯಬಾರದು. ನಿಯರೆಸ್ಟ್ ಆಸ್ಪತ್ರೆ ಅಥವಾ ನಿಯರೆಸ್ಟ್ ಇರುವಂಥ ವೈದ್ಯರನ್ನು ಭೇಟಿ ಮಾಡಬೇಕು ಅಂತ ನೀವು ಹೇಳುವಂಥದ್ದು. ಎಸ್ ವೀಕ್ಷಕರೇ, ನಾವು ಅನೇಕ ವಿಚಾರಗಳನ್ನು ಏನು ಕೋವಿಡ್ ಸಂದರ್ಭದಲ್ಲಿ ಬೇರೆ ಏನಾದರೂ ನೀವು ಹೇಳುವಂಥದ್ದು ಏನಾದರೂ ಉಂಟಾ ಡಾಕ್ಟ್ರೆ? ಎಸ್, ಇನ್ ಜನರಲ್ ಆಗಿ ಒಂದು ಟಿಪ್ಸ್ ಗರ್ಭಿಣಿ ಮಹಿಳೆಯರಿಗೆ, ಎಸ್ ಕೊರೋನಾ ಬಿಟ್ಟು ಬಿಡುವ, ಆಕೆ ಆ ಒಂದು 7-8 ತಿಂಗಳ ಅವಧಿಯಲ್ಲಿ ತನ್ನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕಿದ್ದರೆ ಎಷ್ಟು ಹೊತ್ತು ವ್ಯಾಯಾಮ ಮಾಡಬೇಕು, ಏನು ತಿನ್ನಬೇಕು? ಹೌದು, ಬಹಳ ಒಳ್ಳೆಯ ವಿಚಾರ. ಡಯಟ್ ನಾವು ಸಾಮಾನ್ಯವಾಗಿ ಹೇಳ್ತೇವೆ ಜಂಕ್ ಫುಡ್ಸ್, ಹೈ ಕ್ಯಾಲರಿ ಫುಡ್ಸ್, ಅಂದರೆ ತುಂಬ ಸಿಹಿ. ಈಗ ನಮ್ಮ ಇದು ಯಾವುದೇ ಫಂಕ್ಷನ್ ಆಯಿತು, ಯಾವುದೇ ಇದರಲ್ಲಿ ಒಂದು ಸಿಹಿ ತಿಂಡಿ ಅಂತ ನಾವು ಒಂದು ತಗೊಳ್ಳುವ ಒಂದು ಕ್ರಮ ಉಂಟು. ಅದು ಲಿಮಿಟ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಯಾವುದೇ ರೀತಿಯ ಸಿಹಿ, ಸಾಫ್ಟ್ ಡ್ರಿಂಕ್ಸ್ ಆಗಲಿ ಅಥವಾ ನಮ್ಮ ಜಿಲೇಬಿ ಈ ಥರದ್ದೆಲ್ಲ ಕಂಟ್ರೋಲ್ ಮಾಡಬೇಕು. ಆಮೇಲೆ ಯಾವುದು ತಗೊಳ್ಬೇಕು, ಸಾಧಾರಣ ಹಾಲು ಎಲ್ಲರಿಗೂ ಇಷ್ಟ ಉಂಟು, ಹಾಲು ಕುಡಿಯುವುದು. 2 ಗ್ಲಾಸ್ ಹಾಲು ದಿವಸಕ್ಕೆ ಕುಡಿಬೇಕು. ಇದರಿಂದ ಪ್ರೋಟೀನ್ ಸಿಗ್ತದೆ, ಮತ್ತೆ ಬೇರೆ ನ್ಯೂಟ್ರಿಯೆಂಟ್ ಸಿಗ್ತದೆ. ಒಳ್ಳೆ ಫಲಗಳು ಅಂದರೆ ಫ್ರೂಟ್ಸ್, ಕಿತ್ತಳೆ, ಮುಸುಂಬಿ, ಇಂಥದ್ದು. ಹೌದು, ಅದರಲ್ಲಿ ವಿಟಮಿನ್ ಸಿ ಎಲ್ಲ ಇರ್ತದೆ. ಅಥವಾ ಪೇರಳೆ, ಇಂಥದ್ದೆಲ್ಲ ಬಹಳ ಒಳ್ಳೆ ಹಣ್ಣುಗಳು. ಕೆಲವುದು ಹಣ್ಣು ಯಾವುದು ವರ್ಜ್ಯ, ಸಾಮಾನ್ಯವಾಗಿ ನಾವು ಹೇಳ್ತೇವೆ ತುಂಬ ಸಿಹಿ ಇರುವಂಥದ್ದು, ಮಾವಿನ ಹಣ್ಣು, ಪಪ್ಪಾಯಿ, ಇಂಥದ್ರನ್ನೆಲ್ಲ ಆದಷ್ಟು, ದ್ರಾಕ್ಷಿ, ಇಂಥದ್ದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಪ್ರೋಟೀನ್ಸಿಗೋಸ್ಕರ ವೆಜಿಟೇರಿಯನ್ಸಿಗೆ ಸೋಯಾಬೀನ್ ಅಂತ ನಮಗೆ ಸಿಗ್ತದೆ, ಸೋಯಾಬೀನ್ ತಗೊಳ್ಬಹುದು. ನಮ್ಮದು ಹಸಿ ನೆಲಕಡಲೆ ಉಂಟು, ಬಹಳ ಒಳ್ಳೆಯದು, ಅದರಲ್ಲಿ ಒಳ್ಳೆ ಸೋರ್ಸ್ ಆಫ್ ಪ್ರೋಟೀನ್, ಚೀಪ್ ಕೂಡ. ಆಮೇಲೆ ನಾನ್ ವೆಜ್ ಅವರಿಗೆ ಎಗ್ ತಗೊಳ್ಬಹುದು, ದಿವಸಕ್ಕೆ 2 ಎಗ್ ಅಥವಾ 3 ಎಗ್ ಕೂಡ ತಗೊಳ್ಬಹುದು. ಅದರಿಂದಾಗಿ
ಪ್ರೋಟೀನ್ ಲಭ್ಯವಾಗ್ತದೆ. ಸೊ ಶುಗರ್ ಕಡಿಮೆ ಮಾಡಬೇಕು, ಫ್ಯಾಟ್ ಕಡಿಮೆ ಮಾಡಬೇಕು, ಪ್ರೋಟೀನ್ಸ್ ನಾವು ತಿನ್ನೋದು ಹೆಚ್ಚು ಮಾಡಬೇಕು. ವ್ಯಾಯಾಮ ಎಷ್ಟು ಏನು ಮಾಡಬೇಕು? ವ್ಯಾಯಾಮ ಸಾಧಾರಣ ನಾವು ನಾರ್ಮಲ್ ವಾಕಿಂಗ್ ಸಾಕು. ನಮ್ಮ ಎಷ್ಟು ಪ್ರೆಗ್ನೆನ್ಸಿ ಆಗೋ ಮೊದಲೇ ಆಕ್ಟಿವಿಟಿ ಇತ್ತು ಅದಕ್ಕಿಂತ ಹೆಚ್ಚು ಮಾಡಬಾರ್ದು. ಅಂದ್ರೆ ಲೆವೆಲ್ ಗ್ರೌಂಡ್ ಅಲ್ಲಿ ಸಾಧಾರಣ ಒಂದು 3/4 ಗಂಟೆ 45 ಮಿನಿಟ್ಸ್ ನಾರ್ಮಲ್ ಸ್ಪೀಡ್ ವಾಕಿಂಗ್ ಅದು ಮಾಡುದು, ಅದೊಂದು ಒಳ್ಳೆ ಉತ್ತಮ ವ್ಯಾಯಾಮ. ಅದಕ್ಕಿಂತ ಅಲ್ಲದೆ ನಾವು ಮೊದಲು ಈಗ ಯಾರಾದರೂ ಎಕ್ಸ್ಪರ್ಟ್ ಆಗಿ ಇದು ಏನಾದರೂ ಮಾಡಿ ಪ್ರಾಕ್ಟೀಸ್ ಅದನ್ನು ಮುಂದುವರಿಸಬಹುದು, ಅದನ್ನು ಸ್ಟಾಪ್ ಮಾಡಬೇಕು ಅಂತ ಏನಿಲ್ಲ. ಎಸ್, ಇವತ್ತು ನಾವು ಏನು ಕೋವಿಡ್ ಸಂದರ್ಭದಲ್ಲಿ ಮಹಿಳೆಯರು, ಗರ್ಭಿಣಿ ಮಹಿಳೆಯರು ಯಾವ ರೀತಿಯ ಆರೋಗ್ಯದ ಕಾಳಜಿಯನ್ನು ವಹಿಸಬೇಕು ಮತ್ತು ಕೋವಿಡ್ ಬಂದಂಥ ಮಹಿಳೆಯರಿಗೆ ಯಾವ ರೀತಿಯಾಗಿ ಏನು ಆಸ್ಪತ್ರೆಗಳಲ್ಲಿ ಅವರಿಗೆ ಚಿಕಿತ್ಸೆ ಮತ್ತು ಹೆರಿಗೆ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಇದ್ದಾವೆ. ಅದಕ್ಕಿಂತಲೂ ಮುಖ್ಯವಾಗಿ ವ್ಯಾಕ್ಸಿನೇಷನ್ ವಿಚಾರವಾಗಿ, ವ್ಯಾಕ್ಸಿನೇಷನ್ ತೆಗೆದುಕೊಳ್ಳುವುದರಿಂದ ಯಾವ ಸಮಸ್ಯೆಯೂ ಇಲ್ಲ ಮತ್ತು ಅದರಲ್ಲಿ ಕೂಡ ಗರ್ಭಿಣಿ ಸ್ತ್ರೀಯರಿಗೆ ಅನ್ನೋ ವಿಚಾರ, ಎಲ್ಲ ವಿಚಾರವನ್ನು ಇವತ್ತು ಡಾಕ್ಟರ್ ಮೋಹನ್ ಭಟ್ ಅವರು, ಅಸಿಸ್ಟೆಂಟ್ ಪ್ರೊಫೆಸರ್ ಗೈನಕಾಲಜಿ ವಿಭಾಗ, ಮಂಗಳೂರಿನ ಏನೋಪಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ, ಈ ಆಸ್ಪತ್ರೆಯ ವೈದ್ಯರಾಗಿರುವಂಥ ಡಾಕ್ಟರ್ ಮೋಹನ್ ಭಟ್ ಅವರು ತುಂಬ ಸವಿವರವಾಗಿ, ತುಂಬ ಮನಮುಟ್ಟುವ ರೀತಿಯಲ್ಲಿ ನಮ್ಮ ಮುಂದೆ ತಮ್ಮ ಈ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ಸಮಸ್ತ ವೀಕ್ಷಕರ ಪರವಾಗಿ ಡಾಕ್ಟರ್ ನಿಮಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ತುಂಬ ಧನ್ಯವಾದಗಳು. ಈ ಒಂದು ಮಾತುಕತೆಯನ್ನು ನಾವಿಲ್ಲಿ ಸಮಾಪನ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.